ಮಂಗಳೂರು ನಗರ ಪೊಲೀಸ್ ಸಿಬ್ಬಂದಿಗಳಿಗೆ ತನಿಖಾ ಕೌಶಲ್ಯ ಅಭಿವೃದ್ಧಿಗಾಗಿ ನಡೆಯಲಿರುವ 3 ದಿನಗಳ ತರಬೇತಿ ಕಾರ್ಯಾಗಾರದ ಉದ್ಘಾಟನಾ ಸಮಾರಂಭವು ಮಂಗಳೂರಿನ ಶ್ರೀ ಗೋಕರ್ಣನಾಥೇಶ್ವರ ಕಾಲೇಜಿನ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ 3ನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಧೀಶರಾದ ಬಿಬಿ ಜಗತಿ ಅವರು ದೀಪ ಬೆಳಗಿಸುವ ಮೂಲಕ ಕಾರ್ಯಾಗಾರವನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಯಾವುದೇ ಕೇಸು ನ್ಯಾಯಾಲಯಕ್ಕೆ ಹೋಗುವಾಗ ಅದರ ತಳಪಾಯ ಗಟ್ಟಿಯಾಗಿರಬೇಕಾಗುತ್ತದೆ. ತಳಪಾಯ ಗಟ್ಟಿ ಮಾಡುವ ಹೊಣೆಗಾರಿಕೆ ಪೊಲೀಸರದ್ದು. ಆದರೆ ಅನೇಕ ಆಧುನಿಕ ತಂತ್ರಜ್ಞಾನ ಬಂದ ನಂತರ ತನಿಖೆಯಲ್ಲಿ ಗೊಂದಲಗಳು ಬರುತ್ತಿದೆ. ಇದನ್ನೆಲ್ಲ ಮೆಟ್ಟಿ ನಿಲ್ಲಬೇಕಾಗಿದೆ ಎಂದು ಹೇಳಿದರು. ಕೇಸು ಯಾವುದೇ ನ್ಯಾಯಾಲಯದಲ್ಲಿ ಹೋಗಬೇಕಂದ್ರೆ ಅದರ ತಳಪಾಯ ಗಟ್ಟಿಯಾಗಿರಬೇಕಾಗ್ತದೆ. ಆ ತಳಪಾಯವನ್ನು ಗಟ್ಟಿಯಾಗಿ ಮಾಡುವ ಒಂದು ಹೊಣೆಗಾರಿಕೆ ನಿಮ್ಮೆಲ್ಲರ ಮೇಲೆ ಇದೆ. ಅದು ನಿಮ್ಮೆಲ್ಲರಿಗೂ ತಿಳಿದಂತಹ ವಿಷಯ. ಆದರೆ ಕೆಲವೊಂದು ಬಾರಿ ಈ ಇನ್ಫಾರ್ಮೇಷನ್ ಟೆಕ್ನಾಲಜಿ ಬಂದ ನಂತರ ಯಾವ ರೀತಿಯಾಗಿ ನಾವು ತನಿಖೆಯನ್ನು ಮಾಡಬೇಕು ಅನ್ನೋದರಲ್ಲಿ ಸ್ವಲ್ಪ ಅನೇಕ ಕಾನೂನುಗಳು ಬಂದ ನಂತರ ಗೊಂದಲ ಉಂಟಾಗಿದೆ. ನಾವು ಆ ಗೊಂದಲಗಳನ್ನು ಮೆಟ್ಟಿ ನಿಲ್ಲಬೇಕಾಗಿದೆ. ಅಂದರೆ ಮಾತ್ರ ನಾವು ಪ್ರತಿಯೊಂದು ಕೇಸ್ನಲ್ಲಿ ತಳಪಾಯವನ್ನು ಗಟ್ಟಿಯಾಗಿ ಮಾಡಲು ಸಾಧ್ಯವಾಗ್ತದೆ, ಇಲ್ಲಂದರೆ ಆಗೋದಿಲ್ಲ. ಮಂಗಳೂರು ನಗರ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಅವರು ಮಾತನಾಡಿ, ನಮ್ಮ ಸಿಬ್ಬಂದಿಗಳಲ್ಲಿ ತನಿಖಾ ಕೌಶಲ್ಯವನ್ನು ವೃದ್ಧಿಸುವ ನಿಟ್ಟಿನಲ್ಲಿ ಎಫ್ಎಸ್ಎಲ್, ಎವಿಡೆನ್ಸ್ ಕಲೆಕ್ಷನ್, ಫೋಕ್ಸೋ ಕಾಯ್ದೆ, ಎನ್ಡಿಪಿಎಸ್, ಹೀನಸ್ ಈ ಎಲ್ಲ ವಿಷಯಗಳ ಬಗ್ಗೆ 3 ದಿನಗಳ ಕಾಲ ಮಾಹಿತಿ ಕಾರ್ಯಾಗಾರ ನಡೆಯಲಿದೆ. ಈ ಕಾರ್ಯಾಗಾರಕ್ಕೆ ಉನ್ನತ ಅಧಿಕಾರಿಗಳು ಬಂದು ಮಾಹಿತಿಯನ್ನ ನೀಡಲಿದ್ದಾರೆ ಎಂದು ಹೇಳಿದರು. 3 ದಿನಗಳ ಕಾಲ ಒಟ್ಟು 3-4 ವಿಷಯಗಳ ಬಗ್ಗೆ, ಮುಖ್ಯವಾಗಿ ಎಫ್ಎಸ್ಎಲ್ ರಿಲೇಟೆಡ್ ಎವಿಡೆನ್ಸ್ ಕಲೆಕ್ಷನ್ನು, ಅದನ್ನು ಪ್ಯಾಕಿಂಗು ಮತ್ತು ಕಳಿಸ್ಕೊಡೋದು, ಎಷ್ಟು ದಿವಸದೊಳಗೆ ಕಳಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ. ನಾಳೆ ಪೋಕ್ಸೋ ಕಾಯ್ದೆಯ ವಿಚಾರವಾಗಿ, ನಾಡಿದ್ದು NDPS ಮತ್ತು ಹೀನಸ್ ಕೇಸಸ್ ಇನ್ವೆಸ್ಟಿಗೇಷನಲ್ಲಿ ಏನೆಲ್ಲ ಲ್ಯಾಬ್ಸ್ ಆಗುತ್ತೆ ಅಂತಂದು, ಈ 4 ವಿಷಯಗಳ ಬಗ್ಗೆ 3 ದಿನಗಳ ಕಾಲ ನಿರಂತರವಾಗಿ ಚರ್ಚೆಯನ್ನು ಮಾಡುವಂಥದ್ದು, ತರಗತಿಗಳನ್ನು ತೊಗೊಳ್ಳುವಂಥದ್ದು, ಆಮೇಲೆ ಡಿಸ್ಕಷನ್ಸ್ ಮಾಡುವಂಥದ್ದು, ಅಭಿಪ್ರಾಯ ಹಂಚಿಕೊಳ್ಳುವಂಥದ್ದು. ಇದಕ್ಕೆ FSLಯಿಂದ ಅಧಿಕಾರಿ ಸಿಬ್ಬಂದಿಗಳು ಬರ್ತಾ ಇದ್ದಾರೆ. ನ್ಯಾಯಾಲಯದಿಂದ ಕೆಲ ನ್ಯಾಯಾಧೀಶರುಗಳು ನಮಗೆ ಸಲಹೆಯನ್ನು ನೀಡಲಿದ್ದಾರೆ. ಅದೇ ರೀತಿ PP ಗಳು APPಗಳು ಕೂಡ ನಮಗೆ ಸಲಹೆಗಳನ್ನು, ಸೂಚನೆಗಳನ್ನು ನೀಡಲಿದ್ದಾರೆ. ಮತ್ತು ರಿಸೋರ್ಸ್ ಪರ್ಸನ್ಸ್ ಯಾರಿದ್ದಾರೆ ಅವ್ರಿಗೆ ತಗೊಂಡ್ಬಿಟ್ಟು ನಾವು ಈ ಒಂದು ಸೆಷನ್ಸನ್ನು ಮಾಡ್ತಾಯಿದ್ದೀವಿ. ಇನ್ನು 3 ದಿನಗಳ ಕಾಲ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2ರವರೆಗೆ ಕಾರ್ಯಾಗಾರ ನಡೆಯಲಿದ್ದು, ಮಂಗಳೂರು ನಗರದ ACPಗಳು, ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು, ಠಾಣಾ ಬರಹಗಾರರು, ತನಿಖಾ ಸಹಾಯಕರು ಸೇರಿದಂತೆ ಸಿಬ್ಬಂದಿಗಳು ಭಾಗವಹಿಸಲಿದ್ದಾರೆ. ಈ ಸಂದರ್ಭ ದಕ್ಷಿಣ ಕನ್ನಡ ಜಿಲ್ಲಾ ಅಭಿಯೋಜನಾ ಇಲಾಖೆಯ ಉಪನಿರ್ದೇಶಕರಾದ ಶಿವಪ್ರಸಾದ್ ಆಳ್ವ, ದಕ್ಷಿಣ ಕನ್ನಡ ಜಿಲ್ಲೆಯ ಸರ್ಕಾರಿ ಅಭಿಯೋಜಕರಾದ ರಾಜು ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಪ್ರಾದೇಶಿಕ ನ್ಯಾಯ ವಿಜ್ಞಾನ ಪ್ರಯೋಗಾಲಯದ ಉಪನಿರ್ದೇಶಕರಾದ ಡಾ ಗೀತಾಲಕ್ಷ್ಮಿ, ಮಂಗಳೂರು ನಗರ ಪೊಲೀಸ್ ಉಪ ಆಯುಕ್ತರಾದ ಹರಿರಾಮ್ ಶಂಕರ್, BP ದಿನೇಶ್ ಕುಮಾರ್ ಉಪಸ್ಥಿತರಿದ್ದರು. ಪವನ್ ಕಾಜ್ಮಡ್ಕ, V4 ನ್ಯೂಸ್, ಮಂಗಳೂರು.